ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಯೋತ್ಪಾದಕನ ಕೈಯಿಂದ ರೈಫಲ್ ಅನ್ನ ಕಸಿದುಕೊಳ್ಳಲಿಕ್ಕೆ ಪ್ರಯತ್ನಿಸಿದಂತಹ ಕುದುರೆ ಸವಾರನನ್ನು ಕೂಡ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಪಹಲ್ಗಾಮ್ನಲ್ಲಿ ತನ್ನ ಕುದುರೆಯ ಮೇಲೆ ಪ್ರವಾಸಿಗರನ್ನ ಕರೆದೊಯ್ತಾ ಇದ್ದಂತಹ ಸೈಯದ್ ಅದಿಲ್ ಹುಸೇನ್ ಶಾ ಭಯೋತ್ಪಾದಕನ ವಿರುದ್ಧ ಹೋರಾಡಿ ಹತರಾಗಿದ್ದಾರೆ. ಸೈಯದ್ ಅದಿಲ್ ಹುಸೇನ್ ಶಾ ಕಾರು ಪಾರ್ಕಿಂಗ್ನಲ್ಲಿ ಪಹಲ್ಗಾಮ್ನ ಬೈಸರನ್ ಹುಲ್ಲುಗಾವಲಿಗೆ ಪ್ರವಾಸಿಗರನ್ನ ತನ್ನ ಕುದುರೆಯ ಮೇಲೆ ಕರೆದೊಯ್ತಾ ಇದ್ರು. ಈ ವೇಳೆ ಭಯೋತ್ಪಾದಕನೋರ್ವ ಗುಂಡಿನ ದಾಳಿ ನಡೆಸ್ತಾ ಇರುವುದನ್ನು ನೋಡಿದಂತಹ ಅವರು ಆತನಿಂದ ರೈಫಲ್ ಅನ್ನ ಕಸಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೈಯದ್ ಅದಿಲ್ ಹುಸೇನ್ ಶಾ ಕುಟುಂಬ ಇದೀಗ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದೆ. ಆದರೆ ಆ ಭಯೋತ್ಪಾದಕರು ಎಷ್ಟು ರಾಕ್ಷಸರು ಅಂತ ಹೇಳಿದ್ರೆ ಆತನನ್ನು ಕೂಡ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು. ಕುಟುಂಬದ ಏಕೈಕ ಆಶ್ರಯವಾಗಿದ್ದಂತಹ ಅದಿಲ್ ಹುಸೇನ್ ಶಾ ಇಲ್ಲದೆ ವಯಸ್ಸಾದ ಪೋಷಕರು, ಪತ್ನಿ ಮತ್ತು ಅವರ ಮಕ್ಕಳು ಅನಾಥರಾಗಿದ್ದಾರೆ. ಈ ಬಗ್ಗೆ ಅದಿಲ್ ಹುಸೇನ್ ತಂದೆ ಸೈಯದ್ ಹೈದರ್ ಶಾ ಮಾತನಾಡಿದ್ದಾರೆ. ನನ್ನ ಮಗ ನಿನ್ನೆ ಕೆಲಸ ಮಾಡಲಿಕ್ಕೆ ಪಹಲ್ಗಾಮ್ಗೆ ಹೋಗಿದ್ದ. ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ನಮಗೆ ದಾಳಿಯ ಬಗ್ಗೆ ತಿಳಿಯಿತು. ನಾವು ಅವನಿಗೆ ಕರೆ ಮಾಡಿದೆವು, ಆದರೆ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ 4:40ಕ್ಕೆ ಅವನ ಫೋನ್ ಆನ್ ಆಗಿತ್ತು, ಆದರೆ ಯಾರೂ ಉತ್ತರಿಸಲಿಲ್ಲ. ನಾವು ಪೊಲೀಸ್ ಠಾಣೆಗೆ ತೆರಳಿದಾಗ ದಾಳಿಯಲ್ಲಿ ಅದಿಲ್ ಮೃತಪಟ್ಟಿದ್ದಾನೆ ಅಂತ ತಿಳಿದಿದೆ ಅಂತ ಅವರು ತಿಳಿಸಿದ್ದಾರೆ. ಸದ್ಯ ನಾವಿಲ್ಲಿ ಗಮನಿಸಬಹುದು, ಆ ಭಾಗದಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂತಹ ಓರ್ವ ವ್ಯಕ್ತಿ ಇದೀಗ ಭಯೋತ್ಪಾದಕರ ದಾಳಿಗೆ ಗುರಿಯಾಗಿರ್ತಕ್ಕಂಥದ್ದು. ಪ್ರವಾಸಿಗರನ್ನ ಕೂಡ ಅಲ್ಲಿ ಗುರಿಯಾಗಿಸಿ ದಾಳಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಪ್ರವಾಸಿಗರ ರಕ್ಷಣೆಗೆ ಹೋದಂತಹ ವ್ಯಕ್ತಿಯನ್ನೂ ಕೂಡ ಅಲ್ಲಿ ಗುಂಡಿಕ್ಕಿ ಕೊಂದಿರ್ತಕ್ಕಂತಹ ಘಟನೆ ಒಂದು ಅಮಾನವೀಯವಾದಂತಹ, ಯಾರೂ ಕ್ಷಮಿಸಲಾಗದಂತಹ ಕೃತ್ಯ ನಡೆದು ಹೋಗಿದೆ. ಸದ್ಯ ನಾವು ಯಾಕೆ ಈ ವಿಚಾರವನ್ನು, ಯಾಕಂತ ಹೇಳಿದ್ರೆ ಆ ವ್ಯಕ್ತಿಯೊಬ್ಬ ಕುದುರೆ ವ್ಯಾಪಾರಿ. ಆ ಸಂದರ್ಭದಲ್ಲಿಯೂ ಕೂಡ ಯಾರೋ ಗೊತ್ತಿಲ್ಲದಂತಹ, ಪರಿಚಯ ಇಲ್ಲದಂತಹ ಪ್ರವಾಸಿಗರ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಆತನ ಆ ಒಳ್ಳೆಯತನವನ್ನು ಗುರುತಿಸುತ್ತೆ. ಹಾಗಾಗಿ ಅದರ ಜೊತೆಗೆ ಅದನ್ನು ಗಮನಿಸಿದಂತಹ ಭಯೋತ್ಪಾದಕರು ಆತನನ್ನು ಕೂಡ ಇಲ್ಲಿ ಗುಂಡಿಕ್ಕಿ ಕೊಂದಿರ್ತಕ್ಕಂಥದ್ದು.